ಪುತ್ತೂರು ನಗರಸಭೆ ವ್ಯಾಪ್ತಿಯ ಬನ್ನೂರು ಡಂಪಿಂಗ್ ಯಾರ್ಡ್ ಅನ್ನ ಸಂಪೂರ್ಣವಾಗಿ ಝೀರೋ ವೇಸ್ಟ್ ಪ್ರದೇಶವಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಹಂತ ಹಂತದ ಯೋಜನೆಗಳು ಕಾರ್ಯಗತಗೊಳ್ಳುತ್ತಿವೆ. ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಸೋಮವಾರ ಯಾರ್ಡ್ಗೆ ಭೇಟಿ ನೀಡಿ ಅನುಷ್ಠಾನಗೊಳ್ಳುತ್ತಿರುವ ಯೋಜನೆಗಳನ್ನು ಪರಿಶೀಲಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದರು. ಘಟಕದಲ್ಲಿ 1990ರಿಂದ ಈಚೆಗೆ ಸಂಗ್ರಹಗೊಂಡ ಸುಮಾರು 36,775 ಟನ್ ಹಳೆಯ ತ್ಯಾಜ್ಯ ರಾಶಿ ಇದ್ದು ಇದನ್ನು ವಿಲೇವಾರಿ ಮಾಡಲು ಮೆಗಾ ಯೋಜನೆ ಜಾರಿಗೊಳಿಸಲಾಗುತ್ತಿದೆ. ಕೇಂದ್ರ ಸರ್ಕಾರದ ಸ್ವಚ್ಛ ಭಾರತ್ ಮಿಷನ್ 2.0 ಯೋಜನೆಯಲ್ಲಿ 3 ಕೋಟಿ ರು ಮಂಜೂರಾಗಿದೆ. ಹಳೆ ತ್ಯಾಜ್ಯವನ್ನು ಖಾಲಿ ಮಾಡುವ ಯೋಜನೆ ಆರಂಭಗೊಂಡಿದೆ ಎಂದು ಅಧಿಕಾರಿಗಳು ವಿವರಿಸಿದರು. ರೋಟರಿ ಕ್ಲಬ್ ಪುತ್ತೂರು ಪೂರ್ವ, ರೋಟರಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ ಇವರ ಆಶ್ರಯದಲ್ಲಿ ಕೃಷ್ಣ ಮುಳಿಯ ಗ್ರೀನ್ LLP ಮತ್ತು ರೀಟ್ಯಾಪ್ ಸೊಲ್ಯೂಷನ್ ಸಂಸ್ಥೆಗಳು ಜಂಟಿಯಾಗಿ ಯಾರ್ಡ್ನಲ್ಲಿ ಬಯೋಗ್ಯಾಸ್ ಘಟಕ ಸ್ಥಾಪಿಸಿವೆ. ಡಂಪಿಂಗ್ ಯಾರ್ಡ್ಗೆ ನಗರಸಭೆಯ 15ನೇ ಹಣಕಾಸು ನಿಧಿಯಲ್ಲಿ 26 ಲಕ್ಷ ರು ವೆಚ್ಚದಲ್ಲಿ ಖರೀದಿಸಲಾದ ಹೊಸ JCBಯನ್ನು ಈ ಸಂದರ್ಭ ಸಂಸದರು ಲೋಕಾರ್ಪಣೆ ಮಾಡಿದರು. ಕೈ ಪಿಂಟಿಸುವುದು ಮಾತ್ರ ನಮ್ಮ ಪ್ಲಾಸ್ಟಿಕ್ ಇದೇ ಪ್ಲಾಸ್ಟಿಕ್ ಆಯ್ತಲ್ಲ ಒಂದು ಸಲ ಓಕೆ ಮುನ್ಸಿಪಾಲಿಟಿ ಇವತ್ತು ಪುತ್ತೂರಿನ ಕಸೆ ವಿಲೇವಾರಿ ಘಟಕಕ್ಕೆ ಬಂದು ವೀಕ್ಷಣೆಯನ್ನು ಮಾಡಿದೆ. ತುಂಬ ಖುಷಿ ಆಗ್ತಾ ಇದೆ. ಒಂದು ಜನರ ಪ್ರಯತ್ನದಿಂದ ಕಸ ವಿಲೇವಾರಿ ಮಾಡಿ ಅದನ್ನು ಇವತ್ತಿನ ರಿನ್ಯೂಯಬಲ್ ಎನರ್ಜಿ ಅಂತ CNG ಪ್ಲ್ಯಾಂಟನ್ನು ಮಾಡಿದ್ದಾರೆ. ಅದರಲ್ಲಿ ಮುಳಿಯಾದವರು ರೋಟರಿ ಸಂಸ್ಥೆಗಳನ್ನು ಸೇರಿಸಿಕೊಂಡು ರೀಟ್ಯಾಪ್ ಅನ್ನುವಂಥ ಒಂದು ಸಂಸ್ಥೆ ಮತ್ತು ಇದೆಲ್ಲಕ್ಕಿಂತಲೂ ನಗರಸಭೆಯ ಒಂದು ಪ್ರಯತ್ನವೂ ಅಗತ್ಯ ಇದೆ. ಸರ್ಕಾರ ಮತ್ತು ಸರ್ಕಾರೇತರ ಸಂಸ್ಥೆಗಳು ಜೋಡಿಸಿಕೊಂಡು ಹೇಗೆ ಸಾಮಾಜಿಕ ಚಟುವಟಿಕೆಗೆ ತೊಡಗಿಸಿಕೊಳ್ಬೋದು ಅನ್ನುವಂಥದ್ದಕ್ಕೆ ಒಂದು ಮಾದರಿ ಇದು. 3.5 ಕೋಟಿ ಖರ್ಚಿನಲ್ಲಿ ಒಂದು CNG ಪ್ಲ್ಯಾಂಟನ್ನು ಮಾಡಿಕೊಂಡು ಅದು ಮಾತ್ರ ಅಲ್ಲ, ಆ CNG ಪ್ಲ್ಯಾಂಟಿಗೆ ಬೇಕಾದಂಥ ಕಸವನ್ನು ಜನರನ್ನು ಪ್ರೇರಣೆ ಮಾಡಿಕೊಂಡು ಅದನ್ನು ಅಲ್ಲೇ ಸೆಗ್ರಿಗೇಷನ್ ಮಾಡಿಸ್ಕೊಂಡು ತರೋದು, ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್. ಆ ದೃಷ್ಟಿಯಿಂದ ಒಂದು ಪ್ರಯತ್ನ ಆಗಿದೆ. ನಾನು ಕಸ ವಿಲೇವಾರಿ ಆಗುವುದನ್ನು ಕೂಡ ನೋಡಿದೆ. ಎಲ್ಲರನ್ನ ಜೋಡಿಸಿಕೊಂಡು ಮಾಡಿರುವಂಥ ಒಂದು ಪ್ರಯತ್ನ. ನಾನು ಈ ಸಂದರ್ಭದಲ್ಲಿ ಪುತ್ತೂರಿನ ಮಹಾಜನತೆಗೆ ವಿನಂತಿಯನ್ನು ಮಾಡೋದು, ಒಂದು ಉತ್ತಮ ಉದ್ದೇಶವನ್ನು ಇಟ್ಕೊಂಡು ಮಾಡಿರುವಂಥ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಜನರ ಸಹಕಾರ ಬೇಕು. ಜನರು ಅದನ್ನು ಸೆಗ್ರಿಗೇಟ್ ಮಾಡಬೇಕು. ಇದರಲ್ಲಿ ಅತ್ಯಂತ ದೊಡ್ಡ ಪ್ರಯತ್ನ ಏನಂದರೆ ನಾವು ಜಾಗೃತಿಯ ಒಂದು ಕೆಲಸವನ್ನು ಮಾಡಬೇಕು. ಪೌರ ಕಾರ್ಮಿಕರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ.